ಹಿಜಾಬ್ ಪ್ರಕರಣದಿಂದ ಕರಾವಳಿ ಸೂಕ್ಷ್ಮ ಪ್ರದೇಶವಾಗಿದ್ದಲ್ಲ, ಹಿಂದಿನಿಂದಲೂ ಕರಾವಳಿ ಸೂಕ್ಷ್ಮ ಪ್ರದೇಶ ಅಂತ ಎಡಿಜಿಪಿ ಅಲೋಕ್ ಕುಮಾರ್ ಹೇಳಿದ್ದಾರೆ. ಉಡುಪಿಗೆ ಭೇಟಿ ನೀಡಿದ್ದ ವೇಳೆ ಮಾತನಾಡಿದ ಅವರು, ಕರ್ನಾಟಕ ಕರಾವಳಿ ಭಾಗ ಸೂಕ್ಷ್ಮ ಪ್ರದೇಶವಾಗಿದೆ. ಸದ್ಯ ನಾನು 3ನೇ ರೇಂಜ್ ನೋಡ್ತಾ ಇದ್ದೇನೆ. ಎಲ್ಲ ರೇಂಜ್ ನೋಡಬೇಕಾಗುತ್ತೆ. ಅಧಿಕಾರಿಗಳು ಯಾರಿದ್ದಾರೆ, ಏನೇನು ಪರಿಸ್ಥಿತಿ ಇದೆ ಅಂತ ನೋಡಬೇಕು. ಕಾಲಕ್ಕೆ ಬೇರೆ ಬೇರೆ ಸ್ವರೂಪದಲ್ಲಿ ಬದಲಾಗ್ತಾ ಇರುತ್ತೆ. ಹಿಂದೆ ಅಂಡರ್ ವರ್ಲ್ಡ್ ಇತ್ತು, ಅದು ಬದಲಾಗಿದೆ. ಈಗ ಬೇರೆ ಸಮಸ್ಯೆ ಆರಂಭ ಆಗಿದೆ. ಪೊಲೀಸರು ಯಾವುದೇ ಸಮಸ್ಯೆ ಎದುರಿಸಲು ಸಮರ್ಥರಾಗಿದ್ದಾರೆ ಅಂತ ಹೇಳಿದ್ದಾರೆ. ಇನ್ನು ಉಡುಪಿಯಲ್ಲಿ ಆತ್ಮಹತ್ಯೆ ಹೆಚ್ಚಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದ ಅವರು, ಆತ್ಮಹತ್ಯೆ ಮಾಡಲು ಉಡುಪಿ ಯಾಕೆ ಆಯ್ಕೆ ಆಗಿಕೊಳ್ತಾ ಇದೆ ಅಂತ ಗೊತ್ತಿಲ್ಲ. ಅದರ ಬಗ್ಗೆ ವಿಶ್ಲೇಷಣೆ ಮಾಡ್ತಾ ಇದ್ದೇವೆ. ಚೆಕ್ ಪೋಸ್ಟ್ ಮತ್ತು ವಾಹನ ತಪಾಸಣೆ ಹೆಚ್ಚು ಮಾಡಬೇಕು. ಈ ರೀತಿಯ ಘಟನೆಗೆ ಕಡಿವಾಣ ಹಾಕ್ತೇವೆ ಅಂತ ಹೇಳಿದ್ದಾರೆ. ಅಲ್ಲಲ್ಲ, ಮೊದಲೆಯಿಂದ ಇದೆ. ಹಿಜಾಬ್ ಪ್ರಕರಣದಿಂದ ಇಲ್ಲ, ಮೊದಲೆಯಿಂದ ಕರಾವಳಿ ಅದು ಸೆನ್ಸಿಟಿವ್ ಏರಿಯಾ ಇದೆ. ಕೆಲವು ಸಂದರ್ಭದಲ್ಲಿ ಅಂಡರ್ ವರ್ಲ್ಡ್ ಇತ್ತು. ಟೈಮ್ಗೆ ಬೇರೆ ಬೇರೆ ಸ್ವರೂಪದ ಬದಲಾವಣೆ ಆಗುತ್ತೆ. ಒಂದು ಟೈಮ್ಗೆ ಇಲ್ಲಿ ಅಂಡರ್ ವರ್ಲ್ಡ್ ಎಲ್ಲ ಇತ್ತು, ಅದು ಬದಲಾವಣೆ ಆಯಿತು. ಬೇರೆ ಈಗ ಸಮಸ್ಯೆ ಬೇರೆ ಇದು ಬದಲಾವಣೆ ಆಗ್ತಾ ಇರುತ್ತೆ. ಪೊಲೀಸ್ ಮತ್ತು ಯಾವ ಸಮಸ್ಯೆ ಎದುರಿಸಲಿಕ್ಕೆ ಅವರು ಸಮರ್ಥವಾಗಿದ್ದಾರೆ. ಅವರು ಒಳ್ಳೆಯ ಕೆಲಸ ಎಲ್ಲ ಮಾಡ್ತಾ ಇದ್ದಾರೆ. ಅದು ಮತ್ತು ಮುಂದೆ ಕೂಡ ಯಾವ ಇಲ್ಲಿ ಸಮಸ್ಯೆ ಬರದೆ, ಅದು ಎಂಥ ಸಮಸ್ಯೆ ಇರಲಿ ಅವರು ಎದುರಿಸಲಿಕ್ಕೆ ಸಕ್ಷಮ ಇದ್ದಾರೆ ನಮ್ಮವರು. ಅಲ್ಲ, ನಾನು ಅದೇ ಅವ್ರಿಗೆ ಹೇಳ್ತಾ ಇದ್ದಕ್ಕೆ ಅವರು ಯಾಕೆ ಉಡುಪಿ ಸೆಲೆಕ್ಟ್ ಮಾಡ್ತಾ ಇದ್ದಾರೆ, ನಾವು ವಿಶ್ಲೇಷಣೆ ಮಾಡಬೇಕಾಗದ್ದಕ್ಕೆ ಏನಿದೆ. ಆದರೆ ನಾವು ಈಗ ಚೆಕ್ ಪೋಸ್ಟ್ಗಳು ಮತ್ತು ಬೇರೆ ಬೇರೆ ನಾವು ಹೇಳಿದ್ದೀವಿ ಸ್ವಲ್ಪ ವಾಹನದ ತಪಾಸಣೆ ಎಲ್ಲ ಸ್ವಲ್ಪ ಮಾಡಬೇಕು. ಈ ಅನ್ವಾಂಟೆಡ್ ಜನ ಇಲ್ಲಿ ಬರಬಾರ್ದು ಮತ್ತು ಈ ರೀತಿ ಘಟನೆಗಳು ಅದು ಸ್ವಲ್ಪ ಕಡಿವಾಣ ಹಾಕಲಿಕ್ಕೆ ಸ್ವಲ್ಪ ನಾವು ಕ್ರಮ ಜರುಗಿಸಬೇಕು. ನಾವು ಅಲ್ಲಿ ಅದರ ಬಗ್ಗೆ ಚರ್ಚೆ ನಾವು ಮಾಡಿದ್ದೀವಿ. ಇಲ್ಲಲ್ಲ, ಆರ್ತಿ ಏನಾದರೂ ಇದ್ದರೆ ನಮ್ಮ ಪೊಲೀಸ್ ಗಮನಕ್ಕೆ ನೋಡಿ, ಕಾನೂನು ಇತಿಮಿತಿಯಲ್ಲಿ ಏನೇನು ಮಾಡಬೇಕು ನಾವು ಮಾಡಲಿಕ್ಕೆ ನಾವು ಸಿದ್ಧಿದ್ದೀವಿ. ಅದು ನಮಗೆ ಮಾಹಿತಿ ಕೂಡ ಬರಬೇಕು. ಮತ್ತು ಯಾರೂ ಕಾನೂನು ತಾನೇ ಕ್ರಮ ತಮ್ಮ ಕೈಗೆ ತೊಗೊಳ್ಬಾರ್ದು. ನಮ್ಮ ಪೊಲೀಸ್ ಇಲಾಖೆಗೆ ಅದು ಮಾಹಿತಿ ನೀಡಬೇಕು. ಆ ಮಾಹಿತಿ ನೀಡಿದರೆ ನಮ್ಮ ಪೊಲೀಸ್ನವ್ರು ಕ್ರಮ ತೊಗೊಳ್ತಾರೆ. ಅವರು ತೊಗೊಳ್ಳಲ್ಲ ಮತ್ತು ನೀವು SP ಹೇಳಿ, IG ಇದ್ದಾರೆ ಎಲ್ಲ ಹೇಳಿ, ಅದು ನಾವು ಖಂಡಿತ ಅದರ ಬಗ್ಗೆ ಕಾನೂನು ಇತ್ತು ಮತ್ತು ಇಲ್ಲಿ ಏನಾದರೂ ಅವಹೇಳನೆ ಏನಾದರೂ ವಯಲೇಷನ್ ಆಗಿದ್ದರೆ ನಾವು ಖಂಡಿತ ಕ್ರಮ ಜರುಗಿಸ್ತೀವಿ.